परसेंटेज जास्त बघतो त्याच सिस्टम आहे. ಓಕೆ ಹೊಸ ಪರ್ಸೆಂಟೇಜ್ ಕಮ್ಮಿ ಪರ್ಸೆಂಟೇಜ್ ಅಂದರೆ ರೂಪಾಯಿ ಎ ಬಿ ಸಿ ಮಾಡೋ ಥರ ಮಾಡ್ತಾರೆ. ಪರ್ಫಾರ್ಮೆನ್ಸ್ ಇಲ್ಲ. ಇದಕ್ಕೆ ಪರ್ಸೆಂಟೇಜ್ ಎಷ್ಟು ಹೇಳಿದ್ದಾರೆ? 10ಕ್ಕೆ 10ಕ್ಕೆ 6ಕ್ಕೆ ನಾವು ನಿನ್ನೆ ತೆಗೆದಿದ್ದೇವೆ ಪರ್ಫಾರ್ಮೆನ್ಸ್ ಇದೆಲ್ಲ ಎಲ್ಲಿ ಇದು ಮಾಡಿದ್ರು? ಇದೆಲ್ಲ ಈ ರೋಡ್ ಮಿಷಿನ್ ಆಸಿಡ್ ಬರ್ತದೆ ಅಥವಾ ಆಸಿಡ್ ಬರ್ತದೆ. ನಾವು ಅದನ್ನು ಇಲ್ಲಿ ಟ್ರೈನಲ್ಲಿ ಇಳಿಸಿದ್ವಿ. ಅವರ ಹತ್ರ ಕ್ರೇನ್ ಉಂಟು, ಅವ್ರ ಸಲ ಇಲ್ಲ ನೋಡಿ ಮಾಡೋದು ಟ್ರೈನಲ್ಲಿ 950 kg. ಇದಕ್ಕೆ ಅದೇನು ಟೋಟಲ್ ಅಸೆಂಬ್ಲಿ ಅದು ಹಾಗೆ ಯಾವುದು ನಾವು ಬಿಚ್ಚಿಸ್ತಿಲ್ಲ. ಅವ್ರು ಹೇಗೆ ಕೊಡ್ತಾರೆ ಅದನ್ನು ನಾವು ಇಲ್ಲಿಂದ ಕೈಯಿಂದ ಕನ್ವೀನಿಯಂಟ್ ಇದ್ರೆ ಮಾತ್ರ ಇದನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ರಸ್ತೆ ಕನ್ವೀನಿಯನ್ಸ್ ಎಲ್ಲ ಇರಬೇಕು. ಫಸ್ಟ್ ಫ್ಲೋರಿಗೆಲ್ಲ ಆಗುತ್ತೆ. ನಮಗೆ ಮತ್ತೆ ಹೇಗೆ ಏರಿಯಾ ಇದು ಅದಕ್ಕೆ ಅಂದ್ರೆ ನಾವು ಅಂತ ಹೇಳಿದ್ರೆ ಇದು ನಾವು ಲೋಕಲ್ಗೆ ಅಲ್ಲ, ಲೈಸೆನ್ಸ್ ಮಾಡೋದಾದ್ರೆ ಅದು ಯೂಸ್ ಮಾಡ್ಬೋದು, ಎಲ್ಲ ಮಾಡ್ಬೋದು.
ಒಂದು ಗಂಟೆಗೆ ನಾವು ಅಕ್ಕಿ ಹಾಕಿದ್ವಿ, ಇದು ಅಕ್ಕಿ ಹಾಕಿದ್ರೆ ಮಾತ್ರ ಒಂದು ಗಂಟೆಗೆ 80 kg ಹೊಡಿತೇವೆ. 80 kg ಹೊಡಿ 10 HP ಮೋಟರ್. ಹಾಗೆ ಇದೊಂದು ಅಕ್ಕಿ ಅಂದ್ರೆ ಅಕ್ಕಿ, ಅದರೊಟ್ಟಿಗೆ ಬೇರೆ ಮಿಕ್ಸ್ ಮಾಡಲಿಕ್ಕಿಲ್ಲ. ಇದೆಲ್ಲ ಮೆಣಸು ಮತ್ತು ಸಾಂಬಾರು ಪೌಡರ್ ಮಾತ್ರ ಮಿಕ್ಸಿಂಗ್ ಆಗುತ್ತೆ, ಬೇರೆ ಬೇರೆ ಸಪ್ರೇಟ್ ಇರ್ತದೆ. ಅದರಲ್ಲಿ ಗೋಧಿ, ರಾಗಿ, ಜೋಳ, ಹೆಸರು, ಉದ್ದು ಅದರಲ್ಲಿ, ಹಾಗೆ ಅದರದ್ದು ಒಂದು ಇದು. ಅದನ್ನು ಮತ್ತೆ ಬೇಬಿ ಪೌಡರ್ ಮಾಡೋದು ಬೇಕಾದ್ರೆ. ಇದೊಂದು ಮತ್ತೆ ಆರ್ಗಾನಿಕ್ ಅಂತ ಹೇಳ್ಬಿಟ್ಟು ನಾನು ಹೊಸದಾಗಿ ಎಕ್ಸ್ಟ್ರಾ ತಗೊಂಡದ್ದು. ಯಾಕಂದ್ರೆ ಹಳದಿ ಪೌಡರ್ ಉಂಟಲ್ಲ, ಹಳದಿ ಎಲ್ಲ ನಮ್ಮ ಲೋಕಲ್ ಕೋಡ್ ತಗೊಂಡು ಆರ್ಗಾನಿಕ್ ಆಗಿ ತುಂಬಾ ಜನ ಈಗ ಕೊರೋನಾ ಸಿಂಟಮ್ಸ್ ಅದಕ್ಕೆ ಅದರದ್ದು ಇಂಟೆನ್ಷನ್ ಅಲ್ಲೇ ಪರ್ಚೇಸ್ ಮಾಡಿದ್ದಾರೆ. ಅದು ಹಳದಿ ಕೋಡ್ ಆಗಿದೆ, ಹಳದಿ ಪ್ಯೂರ್ ಈಗ ಸ್ವಲ್ಪ ಕೋವಿಡ್ ಆದ್ಮೇಲೆ ಈ ಕಷಾಯ ಹಳದಿ ಪೌಡರ್ಗೆ ಡಿಮಾಂಡ್ ಜಾಸ್ತಿ ಆಗಿಬಿಟ್ಟಿದೆ. ಆದ್ರೆ ಪೌಡರ್ ಹೇಗೆ ಅದನ್ನು ಸರ್ಚ್ ಮಾಡಿ ತರ್ತೀವಿ, ಅದು ಊರಿಗೆ ಸಿಕ್ಕಿದೆ. ಮತ್ತೆ ಬೇಕಾದ್ರೆ ಗೋಧಿ ಬೇಕಂತಾದ್ರೆ ಗೋಧಿ 4 ಪೀಸ್ ನಮ್ಮ ಉದಯರವರು ಒಂದು ಹೊಸ ಶೈಲಿಯಲ್ಲಿ ಫ್ಲೋರ್ ಮಿಲ್ಲು ಮತ್ತು ತೆಂಗಿನೆಣ್ಣೆಯ ಒಂದು ಮಿಲ್ಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳಿದಂಗೆ ಒಂದು ವಿನೂತನ ಶೈಲಿಯ ಹೊಸ ಬಗೆಯ ಒಂದು ಮಿಷಿನನ್ನು ಇರೋಡಿಂದ ತರಿಸಿದ್ದಾರೆ, ಯಾವುದು ತೆಂಗಿನೆಣ್ಣೆಯ ಮಿಲ್ಲು. ಮತ್ತು ಫ್ಲೋರ್ ಮಿಲ್ಲಲ್ಲಿ ಒಂದು 4 ಇದು ಪೌಡ್ರ್ ಆಗ್ತಕ್ಕಂಥದ್ದು ಒಂದು ಹೊಸ ಬಗೆಯ ಬಕೆಟನ್ನು ತಂದಿದ್ದಾರೆ. ಬಕೆಟ್ ಇದು ಮಾಡ್ತಕ್ಕಂಥದ್ದು ಅವರಿಗೆ, ಮತ್ತು ಅವರೇ ಹೇಳಿದಾಗಿ ಅರಿಶಿಣ ಪುಡಿ ಮತ್ತು ಕೆಲವೊಂದು ಇದನ್ನು ತುಂಬ ಉತ್ತಮವಾಗಿ ಪುಡಿ ಕೊಡ್ತಕ್ಕಂಥದ್ದು. ಮತ್ತು ಏನು ಈಗೆಲ್ಲ ಮಿಕ್ಸಿಂಗ್ ಜಾಸ್ತಿ ಬರ್ತಾ ಇದೆ, ಅದರಲ್ಲಿ ಇವರು ತುಂಬ ಹೆಚ್ಚಿನಾಗಿ ಸಣ್ಣ ಸಣ್ಣ ಈ ಪಾಂಡ್ ಪೌಡ್ರ್ ಥರ ಪುಡಿ ಆಗುತ್ತೆ ಅಂತ ಹೇಳಿದ್ದಾರೆ ಅವರು. ಮತ್ತು ಇನ್ನೊಂದು ಜೋನಿ ಬೆಲ್ಲನೂ ಸಹಿತ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಏನು ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇವತ್ತು ಫ್ಲೋರ್ ಮಿಲ್ಲನ್ನು ಶುರು ಮಾಡಿದರೆ ಅವರಿಗೆ ಒಳ್ಳೆಯದಾಗಲಿ. ಹೆಚ್ಚು ಅವರು ಏನು ಅವರಿಗೆ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಯಾಕೆಂದರೆ ಅವರಲ್ಲಿ ಒಂದು ಅಂಥ ಮಿಷಿನ್ ತಂದಿಟ್ಟಿದ್ದಾರೆ. ಅದನ್ನು ಹೆಚ್ಚೆಚ್ಚಾಗಿ ಅವರು ಒಳ್ಳೆಯದಾಗಲಿ ಮತ್ತು ಇನ್ನೂ ಹೆಚ್ಚಾಗಿ ಬೆಳೀಲಿ. ಮತ್ತು ಏನು ನೈಸರ್ಗಿಕವಾಗಿ ಕೊಡ್ತಕ್ಕಂಥದ್ದು ಗ್ರಾಹಕರಿಗೆ ಕೊಡ್ತಕ್ಕಂಥದ್ದಾಗಲಿ ಮತ್ತು ಅವರೆಲ್ಲ ಒಳ್ಳೆಯದಾಗಲಿ. ಇವತ್ತೊಂದು ಶುಭ ದಿನ, ಈ ಮುಹೂರ್ತವನ್ನು ಶುರು ಮಾಡಿದರೆ ನನ್ನ ಕಡೆಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ. ಶುಭೋದಯ ಸಂಸ್ಥೆಯ ನೂತನವಾಗಿ ಒಂದು ಎಣ್ಣೆ ಮಿಲ್ಲು ಹಾಗೂ ಈ ಫ್ಲೋರ್ ಮಿಲ್ಲನ್ನು ಇವತ್ತೊಂದು ಹೊರಡಿಸಿದ್ದಾರೆ. ಅದು ಜನರಿಗೆ ಒಂದು ಉತ್ತಮ ರೀತಿಯಲ್ಲಿ ಅದರ ಹುಡಿಯನ್ನು ಸಹ ಕೊಡುವ ಹಾಗೆ, ಅದೇ ಥರ ಒಂದು ಎಣ್ಣೆ ಸಹ ಒಂದು ಒಳ್ಳೆ ರೀತಿಯಲ್ಲಿ ಕೊಡಬೇಕಂತೇಳಿ ಅವರೊಂದು ಸದುದ್ದೇಶ ಇತ್ತು. ಭಾಳ ಸಮಯದ ನಮ್ಮ ಹತ್ರ ಕೇಳ್ತಾ ಇದ್ರು, ಅದು ಹೇಗೆ ಏನು ಅಂತೇಳಿ. ನಾನು ಸ್ವಲ್ಪ ಅವರಿಗೆ ಗೈಡೆನ್ಸ್ ಎಲ್ಲ ಮಾಡಿದೆ. ತುಂಬ ಮೊದಲು ಹೀಗೆ ಮಾಡಿದರೆ ಹೀಗೆ ಮಾಡಿ ಒಳ್ಳೇದು ಮಾಡಬೇಕು. ಯಾಕೆಂದರೆ ಮೊದಲು ನಮಗೆ ಕಸ್ಟಮರ್ ಮುಖ್ಯ. ಕಸ್ಟಮರ್ ಬಂದರೆ ಮಾತ್ರ ನಮ್ಮ ಬಿಸ್ನೆಸ್ ಡೆವಲಪ್ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ತುಂಬ ಅವ್ರು ಬಂದಿರು, ಮೇಡಮ್ ಸಹ ಒಟ್ಟಿಗೆ ಇವರಿಬ್ಬರು ಶುಭೋದಯ ಅಂತ ಹೇಳಿದ್ರೆ ಇಬ್ಬರು ಸಹ ಒಟ್ಟಿಗೆ ಬಂದು ನಮ್ಮ ಹತ್ರ ಎಲ್ಲ ಗೈಡೆನ್ಸ್ ಎಲ್ಲ ಕೇಳಿದ್ರು. ನಾನು ಅದು ಬೇಕಾದಷ್ಟು ಸಜೆಷನ್ ಕೊಟ್ಟಿದ್ದೆ. ಯಾಕಂದ್ರೆ ನಮಗೆ ಸಹ ಅದೆಲ್ಲ ಅನುಭವ ಇತ್ತು. ನಾನು ಸಹ ಇಟ್ಕೊಂಡಿದ್ದೆ ಮೊದಲು 86 ನಾನು ಸಹ ಒಂದು ಈ ಥರ ಫ್ಲೋರ್ ಮೇಲೆ ಮಾಡಿ ಅನುಭವ ಇತ್ತು. ಆ ಅನುಭವದ ಪ್ರಕಾರ ಇವರಿಗೆ ಸ್ವಲ್ಪ ಗೈಡೆನ್ಸ್ ಕೊಟ್ಟಿದ್ದೆ. ಒಳ್ಳೆಯದಾಗ್ತದೆ, ತೊಂದರೆ ಇಲ್ಲ. ಕಸ್ಟಮರ್ನ ಒಳ್ಳೆದು ಇರಬೇಕು, ಪ್ರಾಡಕ್ಟ್ ಒಳ್ಳೆದು ಕೊಡಬೇಕು, ಖಂಡಿತ ಒಳ್ಳೆಯದಾಗ್ತದೆ ಅಂತ ಹೇಳಿದ್ದೇನೆ. ಅದೇ ಪ್ರಕಾರ ಇವತ್ತು ಇವರು ಮಾಡಿದ್ದಾರೆ. ಅವರು ಬೇರೆ ಬಳ್ಕೊಂಡ ದೇವರು ನಿಮ್ಮದೆಲ್ಲ ಹಿರಿಯರು ನಿಮ್ಮೆಲ್ಲ ಆಶೀರ್ವಾದದಿಂದ ಅವರ ಸಂಸ್ಥೆ ಮುಂದಕ್ಕೆ ಉತ್ತರೋತ್ತರವಾಗಿ ಬೆಳಗಲಿ ಅಂತೇಳಿ ನನ್ನೊಂದು ಹಾರೈಕೆ.